ಗಂಡ ಆರಿಸಿ ಸೀರೆನ ಎಲ್ಲಾದ್ರೂ ಉಡೋ ಹೇಳ್ತೀರಿ ಇದಾರೇನ್ರಿ ಈಗ? ಅಯ್ಯೋ ಅವ್ರಿಗೇನು ಚಾಯ್ಸ್ ಗೊತ್ತಿಲ್ಲ, ಆರ್ಸಕ್ಕೆ ಬರಲ್ಲ. ಸುಮ್ಮನೆ ಅವ್ರ ಎದುರಿಗೆ ಇಸ್ಕೊಂಡಿದ್ದೀನಿ, ಅಂಗಡಿ ಯಾವತ್ತು ಆಮೇಲೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಎಲ್ಲಿದಾರ್ರಿ ಇವ್ರು? ಇನ್ನು ಒಂದು ದಿವ್ಸಕ್ಕೆ ಗಂಡ ತಂದಿರೋ ಸೀರೆ ಉಟ್ಟು ಹೆಣ್ಮಗಳನ್ನ ತೋರಿಸಿ ಅವ್ರಿಗೆ ಕಾಲು ಮುಗಿದು ಬಿಡ್ತೀನಿ ನಾನು. ಅಯ್ಯೋ ನಮ್ಮ ಮನೆಯವ್ರ ಟೇಸ್ಟ್ ನನಗೆ ಗೊತ್ತಿಲ್ಲ. ಗಂಡನಿಗೆ ಒಂದು 5 ವರ್ಷ ಆದ್ಮೇಲೆ ಹೆಸರೇ ಚೇಂಜ್. ಮೊದ್ಲೆಲ್ಲ ರೀ ಏನಂತೀರಾ ನಮ್ಮ ಯಜಮಾನ್ರು ನಮ್ಮ ಮನೆಯವ್ರು, ಆಮೇಲೆ ಮೂದೇವಿ. ಏನೇನೋ ಶುರುವಾಗ್ತವೆ. ಅಯ್ಯೋ ಮೂದೇವಿ ಅವ್ರ ತಾಯಿನೇ ಓದ್ತಿದೆ, ಅಯ್ಯೋ ಮೂದೇವಿ ಅವ್ರ ಅಪ್ಪನ ತಾರನೇ ಇದೆ, ಬೋಯ್ತವೆ. ಇನ್ನು ಕೆಲವರಂತೂ ಗಂಡಂದ್ರಿಗೆ ತಲೆನೋವು ಅಂತ ಹೆಸರಿಟ್ಟಿರ್ತಾರೆ. ಗಂಡ ಮನೆಯೊಳಗೆ ಫೋನ್ ಬಂದ್ರೆ ಸ್ವಲ್ಪ ತಲೆನೋವು ಇದೆ ಕಣೆ ಅಂತ. ಅವ್ರು ಕೊಡ್ತಾರೆ ತಲೆನೋವು ಹೋಯ್ತಾ, ಜಸ್ಟ್ ಹೋಯ್ತು ಮಾತಾಡೋದು. ಯಾವನೊಬ್ಬ ಗುಜ್ರಿ ಅವನು ಹೋಗ್ತಿಂತ ಮನೆ ಮುಂದೆ, ಗುಜ್ರಿ ಹಳೆ ಸಾಮಾನು ಇದೇನಮ್ಮ, ಹಳೆ ಸಾಮಾನು. ಅಯ್ಯೋ ಈಗ ಬಂದಿಲ್ಲಪ್ಪ, ಈಗ ಅರ್ಧ ಗಂಟೆ ಮುಂಚೆ ಆಫೀಸ್ಗೆ ಹೋಯ್ತು ಇತ್ತು.